ಆರಾಧ್ಯ ನಮ್ಮ ಸೀಮೆಯ ಅಧಿಪತಿಯಾಗಿರುವಂಥ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಸಪರಿವಾರ ದೇವತಾ ಶಕ್ತಿಗಳನ್ನು ಸಂಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ಸತ್ಕರ್ಮ ಪೂರ್ವಭಾವಿಯಾಗಿ ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಹೇಳುವಂಥ ಶಾಸ್ತ್ರವಚನಕ್ಕೆ ಅನುಸೃತವಾಗಿ ಕ್ಷೇತ್ರದಲ್ಲಿ ಆಗಬೇಕಾಗಿರತಕ್ಕಂಥ ಎಲ್ಲ ಕರ್ಮಾದಿಗಳನ್ನು ಸಂಕಲ್ಪವನ್ನು ಇರಿಸಿಕೊಂಡು ನಾವು ಪ್ರಶ್ನೆಯಲ್ಲಿ ಚಿಂತನೆ ಮಾಡಿಕೊಂಡು ಆ ದೇವರ ಜೀರ್ಣೋದ್ಧಾರಕ್ಕೆ ಅದೇ ರೀತಿ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ದೈವಿಕ ಶಕ್ತಿಗಳ ಆ ಬ್ರಹ್ಮಕಲಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ಬರುವುದು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಆಗಬೇಕಾಗಿರತಕ್ಕಂಥ ಆ ಒಂದು ಕರ್ಮಾದಿಗಳನ್ನು ಹಂತ ಹಂತವಾಗಿ ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. ಆ ಒಂದು ಸಂಕಲ್ಪ ಪ್ರಕಾರವಾಗಿ ನಮಗೆ ಪ್ರಶ್ನೆಯಲ್ಲಿ ನಿರ್ದೇಶನವಾಗಿರತಕ್ಕಂಥ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಆ ಆದಿತ್ಯಾದಿ ನವಗ್ರಹೇಶ್ವರರ ಗುಡಿ, ಅದೇ ರೀತಿ ಆ ಅಯ್ಯಪ್ಪ ಸ್ವಾಮಿಯ ಗುಡಿ, ಅದೇ ರೀತಿ ಆ ನಾಗರಾಜ ದೇವರ ಸಾನ್ನಿಧ್ಯ, ಈ ಸಾನ್ನಿಧ್ಯಗಳನ್ನು ಸಂಕಲ್ಪಿಸಿರತಕ್ಕಂಥ ರೀತಿಯಲ್ಲಿ ಪ್ರಶ್ನೆಯಲ್ಲಿ ಯಾವ ರೀತಿ ನಮಗೆ ನಿರ್ದೇಶನವನ್ನು ಕೊಡ್ತಾರೋ, ವಾಸ್ತುಶಾಸ್ತ್ರಜ್ಞರು ಯಾವ ರೀತಿ ನಮಗೆ ನಿರ್ದೇಶನವನ್ನು ಕೊಡ್ತಾರೋ ಆ ರೀತಿ ಈ ಕ್ಷೇತ್ರದ ಸಂಬಂಧಪಟ್ಟಿರತಕ್ಕಂಥ ಜಾಗದಲ್ಲಿ ನಾವು ಆ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳುವಂಥದ್ದು ನಮಗೆ ಜ್ಯೋತಿಷಾಸ್ತ್ರಜ್ಞರು ಬೋಧಿಸಿರುವಂಥ ವಿಚಾರ. ಆ ಒಂದು ಸಂಕಲ್ಪವನ್ನು ಇರಿಸಿಕೊಂಡು ಆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಆ ಪ್ರಶ್ನೆಯಲ್ಲಿ ಹೇಳಲ್ಪಟ್ಟಿರತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಾಯಶ್ಚಿತ್ತ ಕರ್ಮಾದಿಗಳನ್ನು ನಾವು ಇದುವರೆಗೆ ಭಕ್ತಿ ವಿಶ್ವಾಸದಿಂದ ಮಾಡಿಕೊಂಡು ಬಂದಿದ್ದೇವೆ. ಆ ದೇವರ ಸನ್ನಿಧಿಯಲ್ಲಿ ಆಗಬೇಕಾಗಿರತಕ್ಕಂಥ ಎಲ್ಲ ಪ್ರಾಯಶ್ಚಿತ್ತ ಕರ್ಮಾದಿಗಳು ಕಳೆದ ನಂತರದಲ್ಲಿ ನಾವು ದೇವರನ್ನು ಬಾಲಾಲಯದಲ್ಲಿ ಇಡುವುದು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಅದೇ ರೀತಿ ಆ ಆದಿತ್ಯಾದಿ ನವಗ್ರಹೇಶ್ವರನ್ನು ಕೂಡ ಸಂಕಲ್ಪಿಸಿರತಕ್ಕಂಥ ರೀತಿಯಲ್ಲಿ ಈ ಕ್ಷೇತ್ರದ ಒಳಗಡೆ ಪುನಃ ಪ್ರತಿಷ್ಠೆಯನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡು ಬರುವುದು. ಅದೇ ರೀತಿ ನಾಗರಾಜ ಸಪರಿವಾರ ದೇವತಾ ಶಕ್ತಿಗಳನ್ನು ಮೂಲ ನಾಗನ ಸಾನ್ನಿಧ್ಯದಲ್ಲಿ ಇಲ್ಲಿರತಕ್ಕಂಥ ಎಲ್ಲ ಚೈತನ್ಯಗಳನ್ನು ನಾವು ಆವಾಹನೆಯನ್ನು ಮಾಡಿಕೊಂಡು ಆ ಮೂಲ ಸಾನ್ನಿಧ್ಯದಲ್ಲಿ ಆರಾಧನೆ ಮಾಡಿಕೊಂಡು ಬರಬೇಕು ಅಂತ ಹೇಳುವಂಥ ಶಾಸ್ತ್ರವಚನಕ್ಕೆ ಅನುಸೃತವಾಗಿ ಇವತ್ತಿನ ದಿವಸ ಆ ಕರ್ಮಾಂಗವನ್ನು ನಾವು ಪ್ರಾರಂಭ ಮಾಡಿಕೊಂಡು ಬರುವಂಥ ಶುಭ ಸುಮುಹೂರ್ತದಲ್ಲಿದ್ದೇವೆ. ಆದಿತ್ಯಾದಿ ನವಗ್ರಹೇಶ್ವರ ದೇವರ ಆ ಪ್ರತಿಷ್ಠಾ ಕರ್ಮಾದಿಗಳನ್ನು ಮಾಡಿಕೊಂಡು ಬರುವಂಥ ಸಂಕಲ್ಪದೊಂದಿಗೆ ಅಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಬಂದು ನಾವು ನಾಳಿನ ದಿವಸ ಸಂಕಲ್ಪಿಸಿರುವಂಥ ಶುಭ ಸುಮುಹೂರ್ತದಲ್ಲಿ ಆ ನವಗ್ರಹೇಶ್ವರ ದೇವರ ಪ್ರತಿಷ್ಠಾ ಕರ್ಮಾದಿಗಳನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಯಾವುದಾದರೂ ಮಾಲಿನ್ಯಗಳು ಬಂದಿದ್ದರೆ ಅದು ಸಂಪೂರ್ಣವಾಗಿ ದೂರೀಕೃತವಾಗಬೇಕು. ಆ ಶುಭ್ರವಾಗಿರತಕ್ಕಂಥ ದೈವಿಕ ಶಕ್ತಿಗಳ ಚೈತನ್ಯ ಈ ಮಣ್ಣಿನಲ್ಲಿ ಸದಾಕಾಲ ಜಾಗೃತವಾಗಿರಬೇಕು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ತಾಂತ್ರಿಕ ವಿಧಿಯಲ್ಲಿ ಆಗಮಶಾಸ್ತ್ರದಲ್ಲಿ ಬೋಧಿಸಲ್ಪಟ್ಟಂಥ ಕರ್ಮಾದಿಗಳನ್ನು ನಾವು ಇವತ್ತಿನ ದಿವಸ ಸಂಕಲ್ಪ ಮಾಡಿಕೊಂಡಿರುವುದು. ಆ ಸಂಕಲ್ಪಕ್ಕೆ ಅನುಸೃತವಾಗಿ ಆ ಪಂಚಗವ್ಯ ಪುಣ್ಯಾಹವು ಅದೇ ರೀತಿ ಪ್ರಾಸಾದ ಶುದ್ಧಿಯನ್ನು ಕೂಡ ಮಾಡಿಕೊಂಡು ರಾಕ್ಷೋಗ್ನ ಹೋಮ ವಾಸ್ತು ಹವನವನ್ನು ಕೂಡ ಮಾಡಿಕೊಂಡು ವಾಸ್ತು ಬಲಿಯನ್ನು ಕೂಡ ಮಾಡಿಕೊಂಡು ಬರುವಂಥ ಸಂಕಲ್ಪವು, ಅದೇ ರೀತಿ ಇದುವರೆಗೆ ನಾವು ಭಕ್ತಿ ವಿಶ್ವಾಸದಿಂದ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಆ ಚೈತನ್ಯಗಳು ಅಯ್ಯಪ್ಪ ಸ್ವಾಮಿಯ ಚೈತನ್ಯ, ಅದೇ ರೀತಿ ಆ ನವಗ್ರಹೇಶ್ವರರ ಸಾನ್ನಿಧ್ಯ, ಅದೇ ರೀತಿ ನಾಗರಾಜ ದೇವರ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಸೂಕ್ಷ್ಮ ಕ್ರಮದಲ್ಲಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಆ ಜೀವಕಲಶವನ್ನು ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಸಂಕಲ್ಪಿಸಿರತಕ್ಕಂಥ ರೀತಿಯಲ್ಲಿ ನಾಳಿನ ದಿವಸ ಸಂಕಲ್ಪಿಸಿರುವಂಥ ಶುಭ ಸುಮುಹೂರ್ತದಲ್ಲಿ ಆ ದೈವಿಕ ಶಕ್ತಿಗಳ ಆ ನವಗ್ರಹೇಶ್ವರರ ಸಾನ್ನಿಧ್ಯ ಪ್ರತಿಷ್ಠೆಯು ಅಯ್ಯಪ್ಪ ಸ್ವಾಮಿಯ ಬಾಲಾಲಯ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಕೊಂಡು ನಾಗರಾಜ ದೇವರನ್ನು ಸಂಕಲ್ಪಿಸಿರತಕ್ಕಂಥ ರೀತಿಯಲ್ಲಿ ಆ ಮೂಲ ಸಾನ್ನಿಧ್ಯಕ್ಕೆ ಲಯನ ಮಾಡಿಕೊಂಡು ದೈವಿಕ ಶಕ್ತಿಗಳಿಗೆ ಪ್ರಸನ್ನ ಪೂಜೆಯನ್ನು ಮಾಡಿಕೊಂಡು ಬರುವಂಥ ಸಂಕಲ್ಪದೊಂದಿಗೆ ಈ ಕರ್ಮಾದಿಗಳಿಗೆ ಪೂರಕವಾಗಿರತಕ್ಕಂಥ ಎಲ್ಲ ಸಾಹಿತ್ಯಾದಿಗಳನ್ನು ತಯಾರು ಮಾಡಿಕೊಂಡು ಸತ್ಕರ್ಮದ ಪ್ರಾರಂಭ ಶುಭ ಸುಮುಹೂರ್ತದಲ್ಲಿದ್ದೇವೆ. ಭಕ್ತಿ ವಿಶ್ವಾಸದಿಂದ ದೇವರ ಸನ್ನಿಧಿಯಲ್ಲಿ ನಾವು ಮಾಡಿಕೊಂಡು ಬರುವಂಥ ಎಲ್ಲ ಕರ್ಮಾದಿಗಳನ್ನು ಕರ್ಮ ಪ್ರೇರೇಪಣಾ ಶಕ್ತಿಯಾಗಿರುವಂಥ ಭಗವತ್ ಶಕ್ತಿಗಳು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಭವಿಷ್ಯದಲ್ಲಿ ನಾವು ಸಂಕಲ್ಪಿಸಿರುವಂಥ ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರಬೇಕಾಗಿರತಕ್ಕಂಥ ಯಾವೆಲ್ಲ ಕೆಲಸ ಕಾರ್ಯಗಳಿದೆಯೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮತದಿಂದ ಐಕ್ಯಮತದಿಂದ ಸೇರಿಕೊಂಡು ಮಾಡಿಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಪೂರ್ಣ ಕರ್ಮಯೋಗ್ಯತೆಯನ್ನು ಅನುಗ್ರಹಿಸಿ ಯಾವೊಂದು ಆ ಸಮಯದಲ್ಲಿ ನಾವು ದೇವರ ಬ್ರಹ್ಮಕಲಶವನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಸಂಕಲ್ಪಿಸಿರುವಂಥ ಶುಭ ಸುಮುಹೂರ್ತಕ್ಕೆ ಎಲ್ಲ ಆ ಊರಿನವರು ಒಗ್ಗಟ್ಟಿನಿಂದ ಸೇರಿಕೊಂಡು ಆ ಮಹಾದೇವನ ಆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಅತೀ ವಿಜೃಂಭಣೆಯಿಂದ ಅನುಸರಿಸಿಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಪೂರ್ಣ ಕರ್ಮಯೋಗ್ಯತೆಯನ್ನು ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಿ ಕ್ಷೇತ್ರದಲ್ಲಿ ಸಂಕಲ್ಪಿಸಿರುವಂಥ ಎಲ್ಲ ಕಾರ್ಯಗಳು ಯಾವುದೇ ರೀತಿಯ ವಿಘ್ನಗಳು ಬರದೆ ಸುಸೂತ್ರವಾಗಿ ಮಾಡಿಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಕರ್ಮಯೋಗ್ಯತೆಯ ಜೊತೆಯಲ್ಲಿ ಸಮಸ್ತ ಭಕ್ತಾದಿಗಳನ್ನು ಕೂಡ ಆಚಂದ್ರಾರ್ಕ ಪರ್ಯಂತ ಉತ್ತರೋತ್ತರವಾಗಿ ಶ್ರೇಯಸ್ಸಾಭಿವೃದ್ಧಿಯಿಂದ ಕಾಪಾಡಿಕೊಂಡು ಬರುವಂಥ ಮಹಾಭಾರ
ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರತಕ್ಕಂಥ ಮಹಾದೇವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಸಪರಿವಾರ ದೇವತಾ ಶಕ್ತಿಗಳಿವೆ. ಇವತ್ತಿನ ದಿವಸ ನಾವು ಆರಾಧನೆ ಮಾಡಿಕೊಂಡು ಬರುವಂಥ ಕರ್ಮಾಭಿಮಾನಿ ದೇವತೆಗಳ ದಿವ್ಯ ಸನ್ನಿಧಾನಕ್ಕೆ ಸೇರಿದಂಥ ಈ ಮಂಗಳ ಮುಹೂರ್ತದಲ್ಲಿ ದೇವತಾ ಸನ್ನಿಧಿಯಲ್ಲಿ ಮಾಡುವಂಥ ಸಂಪ್ರಾರ್ಥ. ಹರಿ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರಃ ಗುರುದೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೀಶ್ವರಪದ ಅಭೀಷ್ಟಾರ್ಥ ಸಿದ್ಧಾರ್ಥಂ ಪೂಜಿತೋ ಈಶ್ವರೈರಪಿ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ಗವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾಲೇಷು ವಿಘ್ನಸ್ತಸ್ಯ ನ ಜಾಯತೆ. ಗಣಾನಾನ್ ತ್ವಾ ಗತ್ಸಮದೋ ಗಣಪತಿರ್ಜಗದೇ ಗಣಪತಿ ಪ್ರಾರ್ಥನೆ ವಿನಿಯೋಗಃ. ಓಂ ಗಣಾನಾನ್ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿಃ ಸಿದ್ಧಸಾದನಂ. ಶ್ರೀಮನ್ಮಹಾಗಣಪತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ. ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಯಾ ಫಲಿನಿರ್ಯಾ ಫಲಾಪುಷ್ಪಾಯಾಷ್ಟಪುಷ್ಪಿಣೀಃ ಬೃಹಸ್ಪತಿರ್ವಸುರಾಸ್ತಾನೋ ಮುಂಚಂತಂ ಮಸಃ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾಭಾತ್ತಿರ್ಭವೇಜ್ಜನ್ಮನಜನ್ಮನಿ. ಓಂ ನಮೋಸ್ತು ಸ್ಥಾಣುರ್ಭೂತಾಯ ಜ್ಯೋತಿರ್ಲಿಂಗಾವೃತಾತ್ಮನೆ ಚತುರ್ಮೂರ್ತಿಯೋ ವಿಶ್ಯಾಯ ಭಾಸಿತಾಂಗಾಯ ಶಂಭವೇ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. तुषारहारधवरा या शुभ्रवस्त्रावृता या वीणावरदण्डपण्डितकरा या श्वेतपद्मासना या ब्रह्माच्युतशङ्करप्रभृतिर्देवैः सदा पूजिता सा मां भाति सरस्वती भगवती निःशेषजाड्यापहा लक्ष्मीर्यस्य परिग्रहकमलजभूषोर्गरुत्मान् रथपौत्रश्चन्द्रविभूषणसुरगुरुशेषशय्यापना ब्रह्माण्डं वरमन्दिरं सुरगणा यस्य प्रभो सेवकासस्त्रैलोक्यकुटुम्बपालनपरा कुर्यात्तरे मङ्गलम् रविशुकुजसौम्य शुक्रवन्द्योत दिनकरसुतना केतवक्षेत्रपाला कमलज हरिरुद्रा पार्वती विघ्नराजा सकलमुनयते मङ्गलं छन्दो
तदेव लग्नं सुजनं तदेव ताराबलं चन्द्रबलं तदेव लक्ष्याबलं दैवबलं तदेव लक्ष्मीपदेव्यै गिरिमङ्गलस्वाहानि अरिष्टानि प्रणश्यन्ति दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलं देवप्रतिष्ठाकाल सुमुहूर्तमस्ति भवन्तु सुमुहूर्तमस्तु। ದೇವಸ್ಥಾನದ ಅಭಿವೃದ್ಧಿ ಹೊರಟಿದೆ. ಹಾಗೆ ಜ್ಯೋತಿಷ್ಯರು ಸೂಚನೆ ಕೊಟ್ಟಿದ್ದಾರೆ. ನವಗ್ರಹಗಳನ್ನು ಒಳಾಂಗಣಕ್ಕೆ ಹಾಗೆ ನಾಗದೇವರನ್ನು ಮೂಲ ಸ್ಥಾನಕ್ಕೆ ಆಲಯದಲ್ಲಿ ಇಡಬೇಕು ಅಂತ ಸೂಚನೆ ಕೊಟ್ಟ ಪ್ರಕಾರ ಇವತ್ತೆಲ್ಲ ದೇವತಾ ಕಾರ್ಯ ಆಗಿದೆ. ಮಹಾಲಿಂಗೇಶ್ವರ ಸಂತೋಷನಾಗಿದ್ದರು. ಹಾಗೆಯೇ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕರು ಕೂಡ ನಮಗೆ ಸಹಾಯ ಮಾಡ್ತಾಯಿದ್ರು. ಅದರ ಸತ್ಫಲವು ನಿಮಗೂ ಕೂಡ ದೊರಕಿ ಮುಂದಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನ ಎಲ್ಲ ಸಿಗಬೇಕು. ಅದಕ್ಕೆ ಬರತಕ್ಕಂಥ ಅಧ್ಯಾತ್ಮಿಕಗಳು
ಇಂಥ ಜಾತಕ ದೋಷಗಳು, ಶನಿ ರಾಹು ಕೇತು ದೋಷ ಪರಿಹಾರ, ಆರೋಗ್ಯ, ಅದೇ ರೀತಿಯಾಗಿ ಮಕ್ಕಳಿಗೆ ವಿದ್ಯೆ ಮಾಡ್ತಕ್ಕಂಥ ವೃತ್ತಿ ಕ್ಷೇತ್ರ, ಕೃಷಿ ಕ್ಷೇತ್ರ ಎಲ್ಲ ಕಾರ್ಯಕ್ಕೆ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಏನೊಂದು ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗ್ತಾ ಉಂಟು. ಅದಕ್ಕೆ ಜನರ ಪ್ರೋತ್ಸಾಹ ಸಿಕ್ಕುವಾಗಿ ಅನುಗ್ರಹ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಎಲ್ಲರ ಮನಸ್ಸು ಇಷ್ಟವನ್ನು ಅನುಗ್ರಹ ಮಾಡಿ ಆರೋಗ್ಯ ಕೊಟ್ಟು ಕಾಪಾಡಬೇಕು, ಆ ದೇವರ ಅನುಗ್ರಹ ಸಿಕ್ಕಬೇಕು ಅಂತ ಈ ಕಾಲದಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ. ಶಿವಶಂಕರ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠರ ಮೂರ್ತಿದೆ ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥದಾಯಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಿಂದ ನಾವು ಈ ಹಿಂದೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಯಾವುದು ಪ್ಲ್ಯಾನನ್ನು ಮಾಡಿದ್ದೀವಿ, ಪಕ್ಕದಿಂದ ಈ ಮಹಿಳಾ ಪೊಲೀಸ್ ಸ್ಟೇಷನ್ ಕಡೆಯಿಂದ ನಮ್ಮ ಸ್ಮಶಾನದವರೆಗೆ 30 ಫೀಟಿನ ಕಾಂಕ್ರೀಟ್ ರಸ್ತೆಯನ್ನು ಈಗಲೇ ನಾವು ಪ್ಲ್ಯಾನ್ ಮಾಡಿ ಈಗ ಕಾಮಗಾರಿಯನ್ನು ಆರಂಭ ಮಾಡ್ತೇವೆ. ಅದರಲ್ಲಿ ಈಗಲೇ ನಮ್ಮ ಬೊಲುವಾರು ಈ ಕಡೆಯಿಂದ ಬರುವಂಥ ಎಲ್ಲ ಡ್ರೈನೇಜ್ಗೆ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಏನಿದೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಈಗಲೇ ಅದರ ಕಂಪನಿಯವರನ್ನು ಕರೆದಿದ್ದೇವೆ. ಅವರು ಯಾಕಂತ ಹೇಳಿದ್ರೆ ಇಲ್ಲ ನಾವು ರಸ್ತೆ ಮಾಡೋದು, ಪುನಃ ಅಗಿಯೋದು, ಪುನಃ ರಸ್ತೆ ಮಾಡೋದು, ಇದೇ ಕೆಲಸಗಳು ಆಗ್ತಾಯಿದೆ. ಅದಕ್ಕೆ ನಾವು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮನ್ನು ಅಳವಡಿಸಿ ಆಮೇಲೆ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ಬರೀ ಮಹಾಲಿಂಗೇಶ್ವರ ದೇವಸ್ಥಾನದ ವೇಸ್ಟೇಜು ಮಾತ್ರ ಹೋಗಲಿಕ್ಕೆಲ್ಲ, ಇಡೀ ಬೊಲುವಾರಿನ ಆ ಕಡೆಯಿಂದ ಬರುವಂಥ 6 ಕಿಲೋಮೀಟರಿನ ಏನು ವೇಸ್ಟೇಜ್ ಇದೆ ಅದಕ್ಕೆ ಬೇಕಾಗುವಂಥ ಹೋಗುವಂಥ ಡ್ರೈನೇಜುಗಳು ಎಲ್ಲ ಈ ಪೈಪಲ್ಲಿ ಪಾಸ್ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಸಾಧ್ಯತೆ ಇರುವಂಥ ದೊಡ್ಡ ಪೈಪುಗಳನ್ನು ಹಾಕಿ ಡ್ರೈನೇಜನ್ನು ಈಗಲೇ ಸೆಟ್ ಮಾಡಿಕೊಂಡು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗಲೇ ಜೀರ್ಣೋದ್ಧಾರದ ಕೆಲಸಗಳು ಆರಂಭ ಆಗಿದೆ. ಅಯ್ಯಪ್ಪ ಗುಡಿ ಈಗಲೇ ಅಯ್ಯಪ್ಪ ದೇವರನ್ನು ಬಾಳಾಯಲದಲ್ಲಿ ಕೂರಿಸುವಂಥ ಕೆಲಸ, ನಾಗನನ್ನು ಮೂಲ ನಾಗಕ್ಕೆ ಶಿಫ್ಟ್ ಮಾಡುವಂಥದ್ದು, ನವಗ್ರಹವನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತದೆ. ನಾಳೆ ಅಯ್ಯಪ್ಪ ಗುಡಿಯ ಡೆಮೊಲಿಷ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಂತ ಹಂತವಾಗಿ ಇನ್ನೊಂದು 15 ದಿವಸದ ಒಳಗೆ ಏನು ನಮ್ಮ ಸಭಾಮಂದಿರ ಇದೆ ಅದರ ಶಿಲಾನ್ಯಾಸವನ್ನು ಮಾಡ್ತೀವಿ. ಇನ್ನೊಂದು ತಿಂಗಳ ನಂತರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೆಲಸವನ್ನು ಕೂಡ ಆರಂಭ ಮಾಡ್ತೀವಿ. ಕೆರೆ ಟೆಂಡರ್ ಈಗಲೇ ಹೋಗಿದೆ, 2 ಸಲ ಟೆಂಡರ್ ಆಗಿ ಯಾರು ಸಿಗಲಿಲ್ಲ, ಈಗ 3ನೇ ಸಲ ಟೆಂಡರಿಗೆ ಹೋಗಿದೆ. ಹಂತ ಹಂತವಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಪುತ್ತೂರಿಗೆ ಡ್ರೈನೇಜ್ ಮೊದಲ ಬಾರಿ ಬರ್ತಾ ಇದೆ. ಹೌದು. ಇದು ಒಟ್ಟು ಎಷ್ಟು ಉದ್ದ ಮತ್ತು ಬಜೆಟ್ ಎಷ್ಟು? ನೋಡಿ, ಈ ಹಿಂದೆ ಗ್ರಾವಿಟಿ ಮೇಲೆ ಹರಿಯುವಂಥ DPR ಮಾಡಿದ್ರು ಸುಮಾರು 200 ಕೋಟಿ ರೂಪಾಯಿಯಲ್ಲಿ. ನಾನು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಹಿಂದೆ, ಅದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಚಾರವನ್ನು ಹೇಳಿದರು. ಇದು ಯಾವ ಇದು ಫ್ರಮ್ ವಿಚ್ ಕಂಟ್ರಿ ಇದು? ಯುವರ್ ಫ್ರಮ್ ನೆದರ್ಲ್ಯಾಂಡ್ ಬೇಸ್ಡ್ ಒಂದು ಟೆಕ್ನಾಲಜಿಯನ್ನು ತಂದು ಅದು ಸುಮಾರು 50 ಕೋಟಿ ರೂಪಾಯಿಯಲ್ಲಿ 6 ಕಿಲೋಮೀಟರ್ ರೇಡಿಯಸ್ಸಿಗೆ ನಮಗೆ ಅಂಡರ್ಗ್ರೌಂಡ್ UGDಯನ್ನು ಮಾಡಲಿಕ್ಕೆ ಆಗ್ತದೆ. ನೋಡಿ, ಒಂದು ನಾನು ಹೇಳುವಂಥದ್ದು ಮಾಧ್ಯಮದ ಮುಖಾಂತರ, UGD ಇಲ್ಲದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಅಭಿವೃದ್ಧಿ ಮಾಡಲಿ, ಅಂಡರ್ಗ್ರೌಂಡ್ ಡ್ರೈನೇಜ್ ನಮ್ಮ ವೇಸ್ಟಲ್ಲಿ ಹೋಗ್ತದೆ, ನೆಲಕ್ಕೆ ಹೋಗ್ತದೆ. ಇವತ್ತು ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬರ್ತದೆ, ವೇಸ್ಟಲ್ಲಿ ತಗೊಂಡು ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ UGDಯನ್ನು ಮಾಡುವಂಥ ಪ್ಲ್ಯಾನ್ ಮಾಡಿದ್ವಿ. ಮೊನ್ನೆ ಮಂತ್ರಿಯವರನ್ನು, ಈಗ ಹೊಸಬರು ಬಂದ ಯತೀಂದ್ರ ಅವರನ್ನು ಭೇಟಿ ಮಾಡಿ ಆ ಪ್ರಪೋಸಲನ್ನು ಕಳಿಸಿದ್ದೀನಿ. 50 ಕೋಟಿ ರೂಪಾಯಿಯಲ್ಲಿ ಗತಾಯ ಇನ್ನು 1 ವರ್ಷದ ಒಳಗೆ ಪುತ್ತೂರಿಗೆ UGDಯನ್ನು ಸ್ಯಾಂಕ್ಷನ್ ಮಾಡಿ ತರುವಂಥ ಕೆಲಸವನ್ನು ಮಾಡ್ತೇವೆ. ಇದರಿಂದ ಪುತ್ತೂರಿನ ಅಭಿವೃದ್ಧಿ ಆಗಲಿಕ್ಕೆ ಖಂಡಿತ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಆ ಪ್ರಕಾರ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏನು ಕೆಲಸ ಮಾಡ್ತೀವಿ, ಎಲ್ಲ UGDಯ ಏನು ಪ್ಲ್ಯಾನ್ಗಳಿದೆ ಅದನ್ನೆಲ್ಲ ಮಾಡಿಕೊಂಡೇ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ. 50 ಕೋಟಿ ಇದರ ವೆಚ್ಚವು ಒಟ್ಟು ಇಡೀ ಪುತ್ತೂರಿನ? ಈ ಪುತ್ತೂರಿಗೆ 50 ಕೋಟಿ. ಇದರದ್ದು ಒಂದು 10-12 ಲಕ್ಷ ರೂಪಾಯಿ ಅಷ್ಟೇ. ಈಗ ಇದರಲ್ಲಿ ರೋಡ್ ಮತ್ತು ರೋಡ್ದು ಬೇರೆಯೇ 3.5 ಕೋಟಿ. ಡ್ರೈನೇಜ್ ಲೈನ್ ಮಾತ್ರ ಹಾಕಿಡೋದು ನಾವು. ಡ್ರೈನೇಜ್ ಕನೆಕ್ಟ್ ಮಾಡೋದು, ಆ ಕಡೆ ಬರುವಾಗ ಏನು ಡ್ರೈನೇಜ್ ಬರ್ತದೆ ಅದನ್ನು ಕನೆಕ್ಟ್ ಮಾಡ್ತೀವಿ. ದೇವಸ್ಥಾನದ ಅದಕ್ಕೆ ಬಂದಿಲ್ಲ ಅಂತಾದರೂ ದೇವಸ್ಥಾನದ ಡ್ರೈನೇಜ್ ಹಾಕಿ ಬೆಟ್ಟಬರ್ಲಿಗೆ ಹಾಕಿ ಅದನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ.
ಡ್ರೈನೇಜ್ ದೇವಸ್ಥಾನದ ಎಲ್ಲ ವೇಸ್ಟ್ಗಳನ್ನು ಡ್ರೈನೇಜ್ ಮುಖಾಂತರನೇ ತಗೊಂಡು ಹೋಗುವ ಕೆಲಸವನ್ನು ಮಾಡ್ತೀವಿ. ಈಗ ಮಹಿಳಾ ಸ್ಟೇಷನ್ಗೆ 35 ಸೆನ್ಸ್ ಜಾಗವನ್ನು ಅವರು 9 ಸೆನ್ಸ್ ಜಾಗವನ್ನು ಮಹಿಳಾ ಸ್ಟೇಷನ್ಗೆ ಕೊಟ್ಟಿದ್ದೀವಿ. ಅವರು ಸಾಕಾಗೋದಿಲ್ಲ ಅಂತ ಹೇಳಿದರು. ಈಗ 30 ಸೆನ್ಸ್ ಜಾಗವನ್ನು ಗ್ರಾಂಟ್ ಮಾಡೋ ಎಲ್ಲ ಆಗಿದೆ. ಇನ್ನೊಂದು ವಾರದಲ್ಲಿ 30 ಸೆನ್ಸ್ ಜಾಗ ಗ್ರಾಂಟ್ ಆಗ್ತದೆ. ಮತ್ತು ಅಲ್ಲಿಗೆ ಹೊಸ ಮಹಿಳಾ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡೋ ಕೆಲಸವನ್ನು ಮಾಡ್ತೀವಿ. ಏನಾದರೂ ಇದೆಯಾ ಪ್ರಶ್ನೆಗಳು? ಮೈಸೂರು ಕಂಬಳ ನಿನ್ನ ಜಾಗವನ್ನೆಲ್ಲ ನೋಡಿ ಬಂದಿದ್ದೇವೆ. ಒಳ್ಳೆಯ ಜಾಗ, ಸುಮಾರು 20 ಎಕರೆ ಜಾಗ ಕಂಬಳ ಮಾಡಲಿಕ್ಕೆ, ಆನಂತರ ಒಂದು 10 ಎಕರೆ ಜಾಗ ಪಾರ್ಕಿಂಗಿಗೆ. ಅಲ್ಲಿ ಬೇರೆ ಯುವ ದಸರಾ ಕೂಡ ನಡೀತದೆ ಅದರ ಪಕ್ಕ. ಅಲ್ಲೊಂದು 10 ಲಕ್ಷ ಜನ ಯುವ ದಸರಾ ನೋಡಲಿಕ್ಕೆ ಬರ್ತಾರೆ. ಸೊ ಅದರ ಜೊತೆಯಲ್ಲಿ ಯಶಸ್ವಿಯಾಗಿ ಕಂಬಳವನ್ನು ಮೈಸೂರಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಜನರ ಸಹಕಾರದೆ. ಇವತ್ತು ನನಗೊಂದು 50-60 ಜನ ಅಲ್ಲಿಂದ ಕರೆ ಮಾಡಿದ್ದಾರೆ. ಸರ್ ಮಾಡಬೇಕು ಸರ್, ನಿಮ್ಮ ಜೊತೆ ಸೇರಿಕೊಳ್ತೀವಿ. ಬೇರೆ ಬೇರೆ ಸಂಘಟನೆಗಳು, ಲಯನ್ಸ್ ಕ್ಲಬ್ ಇರ್ಬೋದು, ರೋಟ್ರಿ ಕ್ಲಬ್ ಇರ್ಬೋದು, ಬೇರೆ ಬೇರೆ ಅಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಂಘಟನೆಗಳಿರ್ಬೋದು, ಅವರೆಲ್ಲ ಅತ್ಯಂತ ಸಂತೋಷದಿಂದ ಇದ್ದಾರೆ. ಅವರೆಲ್ಲ ಸೇರಿಕೊಳ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇದಕ್ಕೆ ಪೂರ್ತಿ ಸಹಕಾರ ಕೊಟ್ಟು ಅಶೋಕ್ ರೈಗಳು ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ಮಾಡಬೇಕು, ಆ ಭಾಗದ ಜನರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕ್ರೀಡೆಯನ್ನು ತೋರಿಸುವಂಥ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಈ ಹಿಂದೆ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಈ ಸಲ ಮೈಸೂರಲ್ಲಿ ಮಾಡೋ ಮುಖಾಂತರ ಅಲ್ಲಿಯೂ ಕೂಡ ಕಂಬಳವನ್ನು ಪರಿಚಯಿಸಿ ಅದರ ಏನು ರುಚಿ ಇದೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಕ್ಟೋಬರ್ 18-19 ಫೈನಲ್ ಡೇಟಾ ಅಲ್ಲ? ಆಲ್ಮೋಸ್ಟ್ ಫೈನಲ್ ಡೇಟ್ ಅದು, ಆಲ್ಮೋಸ್ಟ್ ಫೈನಲ್. ಮತ್ತು ಮುಖ್ಯಮಂತ್ರಿ ಅವ್ರ ಹತ್ರ ನಾಳೆ ನೆಕ್ಸ್ಟ್ ಬುಧವಾರ ಮಾತಾಡಿ ಅವ್ರ ಹತ್ರ ಒಪ್ಪಿಗೆಯನ್ನು ಪಡ್ಕೊಂಡು ಕನ್ಫರ್ಮ್ ಮಾಡ್ತೀವಿ. ಸುಮಾರು 7-8 ಕೋಟಿ ರೂಪಾಯಿ ಆಗ್ತದೆ. ಇನ್ನು ನೋಡಬೇಕು ಸ್ಪಾನ್ಸರ್ಸ್ ಯಾರು ಸಿಗ್ತಾರೆ, ಸರ್ಕಾರದಿಂದ ಎಷ್ಟು ಬೇಕು. 7-8 ಕೋಟಿ ರೂಪಾಯಿಗಳ ಬಜೆಟ್ ಅದಕ್ಕೆ ಅವಶ್ಯಕತೆ ಇದೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿ ನೀವು 60 ಕೋಟಿ ಪ್ಲಾನ್. ಹೌದು, ನೀವು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು. ಹೌದು. ಇಲ್ಲಿವರೆಗೆ ಎಷ್ಟು ಫಂಡ್ ಬಂದಿದೆ? ನೋಡಿ, ಫಂಡ್ ನಾವು ಕೆಲಸ ಮಾಡದೆ ನಾವು ಫಂಡ್ ಬರ್ತದೆ ಅಂತ ಹೇಳಿದ್ರೆ ಯಾವ ಕೆಲಸಗಳು ಆಗೋದಿಲ್ಲ. ನಾವು ಕೆಲಸಕ್ಕೆ ಫಂಡ್ ಬರಲಿ, ನಾನು ಕೆಲಸ ಮಾಡ್ತೇನೆ, ಅದು ನನ್ನ ಮನಸ್ಸಿನಲ್ಲಿ ಅಂಥ ವಿಚಾರಗಳಿಲ್ಲ. ನಾವು ಕೆಲಸಕ್ಕೆ ಇಲ್ಲದ ಮೇಲೆ ಕೆಲಸ ಮಾಡಿಕೊಂಡು ಹೋಗೋದು. ಫಂಡ್ ಯಾರು ವಾಗ್ದಾನ ಮಾಡಿದ್ದಾರೆ ಅವ್ರ ಹತ್ರ ಹೋಗಿ ನಾನು ಕೆಲಸ ಮಾಡ್ತೇನೆ ಅಂತಲ್ಲ. ನಾವು ಕೆಲಸ ಮಾಡಿ ತೋರಿಸ್ಬೇಕು, ಅವ್ರು ದುಡ್ಡು ಕೊಡುವಂತ ಆಗ್ತದೆ. ಅದರಿಂದ ನಾವು ಕೆಲಸ ಮಾಡಿಕೊಂಡು ಹೋಗ್ತೇವೆ. ಮಾಲಿಂಗೇಶ್ವರನ ಇಚ್ಛೆ ಹೇಗಿದೆ ಆಗಿದೆ, ನಮಗೆ ಮನಸ್ಸಿದೆ, ಮಾಲಿಂಗೇಶ್ವರ ಮನಸ್ಸು ಕೊಟ್ಟಿದ್ದಾನೆ. ಕೆಲಸ ಮಾಡಿಕೊಂಡು ಆರಂಭ ಮಾಡಿಕೊಂಡು ಹೋಗ್ತೇವೆ. ಖಂಡಿತ ಅದನ್ನು ಗುರಿ ಮುಟ್ಟಿಸ್ತೀವಿ. ಏನು ದಾನಿಗಳಿದ್ದಾರೆ ಖಂಡಿತ ಅವರು ಕೊಡುವಂಥ ಮನಸ್ಸು ಮಾಲಿಂಗೇಶ್ವರ ಕೊಡ್ತಾರೆ. ಅವರು ಕೊಡಲಿಕ್ಕೂ ತಯಾರಿದ್ದಾರೆ. ಬಟ್ ನಾವು ಮಾಡಿ ತೋರಿಸ್ಬೇಕಲ್ಲ. ನಾವು ಏನು ಮಾಡಿದೆ ದುಡ್ಡು ಬರಲಿ ಮತ್ತೆ ಮಾಡ್ತೀನಿ ಅಂತಲ್ಲ, ಅದು ನಮ್ಮ ಇದರಲ್ಲೇ ಇಲ್ಲ, ನಮ್ಮ ಜಮಾನದಲ್ಲಿ ಅದು ಇಲ್ಲ. ನಾವು ಕೆಲಸ ಮನಸ್ಸು ಮಾಡಿದರೆ ಮಾಡಿಕೊಂಡೇ ಹೋಗುವುದು. ಅಭಿವೃದ್ಧಿಯೇ ಖಂಡಿತ ದಡ ಸೇರ್ತೇವೆ ಅಂತ ನಮಗೆ ನಂಬಿಕೆ ಇದೆ. ಸ್ವರ್ಣ ಕವಚಕ್ಕೆ ಈಗ ದುಡ್ಡು ಬರ್ತಾ ಇದೆ. ಮಾಲಿಂಗೇಶ್ವರ ಇಷ್ಟಪಟ್ಟದ್ದಕ್ಕೂ ಯಾವುದಕ್ಕೂ ಕಡಿಮೆ ಆಗಲಿಲ್ಲ, ಬರ್ತಾನೇ ಇದೆ. ಇನ್ನು 2 ವರ್ಷ ಸಮಯಗಳಿದೆ. ಈಗ 160 ಗ್ರಾಮ್ ಇಷ್ಟುವರೆಗೆ ಬಂದಿದೆ. ಹಿಂದೆ 3 kg ಬಿಟ್ಟು ಇನ್ನು 160 ಗ್ರಾಮ್ ಬಂದಿದೆ. ನಾನು ಈಶ್ವರ ಭಟ್ರಿಗೆ ಹೇಳಿದ್ದೀನಿ, ಈ ಡಿಸೆಂಬರ್ ಒಳಗೆ 1 kg ಮಾಡಬೇಕು ಅಂತ. ಇನ್ನೊಂದು kg ಬರುವ ವರ್ಷಕ್ಕೆ ಬರ್ತಾರೆ. ಯಾರಾದರೂ ದೇವರು ಮನಸ್ಸು ಮಾಡಿದರೆ ಎಲ್ಲದನ್ನು ಮಾಡ್ಬೋದು. ನಾಳೆಯಿಂದ ಇದು ಪುತ್ತೂರಿನ ಸೀಮೆಯ ಪ್ರತಿ ಮನೆಗೂ ಶಾಸಕರ ಸೂಚನೆಯಂತೆ ಪ್ರತಿ ಮನೆಗೂ ಹೋಗಿಯೂ ವಿಜ್ಞಾಪನಾ ಪತ್ರವನ್ನು ನೀಡಲಿದ್ದೇವೆ. ಪ್ರತಿ ಮನೆಯಿಂದಲೂ ಕೂಡ 10,000 ರೂಪಾಯಿ ಅವರು ಕೊಡಬೇಕಂತೇಳಿ ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರಂತೆ ಭಕ್ತರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಅಂದರೆ ಶಕ್ತಿ ಇರುವವ್ರ ಹತ್ರ, ಹೌದು, ಬಡವರ ಹತ್ರ ಅಲ್ಲ, ಶಕ್ತಿ ಇರುವವರು ಒಂದು 10,000 ರೂಪಾಯಿ ದೇಣಿಗೆ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಬಡವರಿಗೆ ಕಡಿಮೆ ಪಕ್ಷ, ಬಡವರಿಗೆ ಅವರಿಗೆ ಸಾಮರ್ಥ್ಯಕ್ಕೆ ತಕ್ಕ ಅವರು ಅನುದಾನವನ್ನು ಅವರ ಕಾಣಿಕೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಇಡೀ ಈ ಭಾಗದ ಎಲ್ಲರ ದೇವಸ್ಥಾನ. ಅವರು ಭಕ್ತಿಯಲ್ಲಿ ಇರುವಷ್ಟನ್ನು ಅದು ದೇವರಿಗೆ ಕೊಡಬೇಕು ಅಂತ. ಯಾಕಂದರೆ ಒಬ್ಬರೇ ಮಾಡಿದ್ರು ಅಂತ ಆಗಬಾರ್ದು. ನಮ್ಮೆಲ್ಲರ ದೇವಸ್ಥಾನ, ಬಡವರಿಗೆ ಯಾವುದೇ ಒತ್ತಡಗಳಿಲ್ಲ. ಶಕ್ತಿ ಇದ್ದವರು ಒಂದು 10,000 ರೂಪಾಯಿ ಕೊಡಬೇಕು ಅಂತ ನಾವು. ಹಳೆಯ ಸಭಾಭವನ ಕಟ್ಟಡ ತೆರವು ವಿಚಾರ ಏನಾಯಿತು? ತೆಗಿತೀವಿ. ಇದು ಕಟ್ಟಿದ ಕೂಡಲೇ ಅದನ್ನು ತೆಗಿತೀವಿ. ಹೌದೌದು, ಇದು ಕಟ್ಟಬೇಕಲ್ಲ, ಅಷ್ಟವರೆಗೆ ನಮಗೆ ಬೇಕಾಗ್ತದೆ. ಇದನ್ನು ಕಟ್ಟಿದ ಮೇಲೆ ಬಂದ ಕೂಡಲೇ ಅದನ್ನು ತೆರವುಗೊಳಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.